ಇಂದು ಬೆಳಗಾವಿಯಲ್ಲಿ ಆರಂಭವಾಗಿರುವ ಚಳಿಗಾಲದ ಅಧಿವೇಶನದಲ್ಲಿ ಸಂತಾಪ ಸೂಚನೆಯ ವೇಳೆ ಸಭಾಧ್ಯಕ್ಷ ಯುಟಿ ಖಾದರ್ ಗರಂ ಆಗಿದ್ದಾರೆ. ಅಧಿವೇಶನ ಆರಂಭಗೊಂಡು ಇತ್ತೀಚೆಗೆ ಉಪಚುನಾವಣೆಯಲ್ಲಿ ಆಯ್ಕೆಯಾದ ಶಾಸಕರಿಗೆ ಪ್ರಮಾಣ ವಚನ ಬೋಧಿಸಲಾಗಿತ್ತು. ಬಳಿಕ ಅಗಲಿದ ಹಿರಿಯ ನಾಯಕರುಗಳಿಗೆ ಸಂತಾಪ ಸೂಚನೆ ನಡೆಸಲಾಗಿತ್ತು. ಈ ವೇಳೆ ಕೆಲವು ಸದಸ್ಯರು ಸದನದಲ್ಲಿ ಅಡ್ಡಾಡಿಕೊಂಡು ಮಾತನಾಡುತ್ತಿರುವುದನ್ನು ಗಮನಿಸಿದ ಸ್ಪೀಕರ್ ಖಾದರ್ ಗರಂ ಆಗಿದ್ದಾರೆ. ತೀರಿ ಹೋದವರಿಗೆ ಸಂತಾಪ ಸೂಚಿಸುವಾಗ ಗೌರವ ನೀಡಬೇಕು ಎಂಬ ಪರಿಜ್ಞಾನ ಇಲ್ಲವಾ ಎಂದು ಪ್ರಶ್ನೆ ಮಾಡಿ ಸದಸ್ಯರಿಗೆ ಸುಮ್ಮನೆ ಕೂರುವಂತೆ ಎಚ್ಚರಿಸಿದ್ದಾರೆ. ವೆಂಕಟೇಶ ರೆಡ್ಡಿ ಅಲ್ಲಿ ಸಂತಾಪ ನಡೀತಿದೆ ಮಾರ, ತೀರಿ ಹೋಗಿದ್ದಾರೆ ಸದಸ್ಯರು, ಅವರ ಕುಟುಂಬಕ್ಕೆಲ್ಲ ಸಂತಾಪ ಕಲಿಸಲಿ ಇದ್ದು ಮಾವಿತ್ರ ಒಂದು ಕಾರ್ಯಕ್ಕೆ ಭಾಗವಹಿಸ್ತಾರೆ. ನೀವು ಅಲ್ಲಿ ನಿಂತು ಮಾತಾಡೋದು, ಇಲ್ಲಿ ಆ ಕಡೆ ಈ ಕಡೆ ಹೋಗುದು, ಇದಕ್ಕೆ ಪಾವಿತ್ರತೆ ಇಲ್ವಾ ಸಂತಾಪಕ್ಕೆ? ಮತ್ತೆ ಸಂತಾಪ ಯಾಕೆ ಇಲ್ಲಿ ಇರ್ಕೊಳ್ಳಿ? ನಾವು ನಮ್ಮ ಮನೆಯವರು ತೀರಿ ಹೋಗಿದ್ರೆ ಇಲ್ಲಿ ಸಂತಾಪ ನಡೆಸಿದ್ರೆ ನಿಮ್ಗೇನಾಗ್ತಿತ್ತು? ಅಲ್ಲಿ ಟಿವಿಯಲ್ಲಿ ಕೂತು ನೋಡುವಾಗ ಸ್ವಲ್ಪ ಅದು ಅರ್ಥ ಬೇಕಲ್ಲ. ಸ್ವಾಮಿ ಅವರೇ, ಚಲೋ ಸ್ವಾಮಿ ಅವರೇ ಕೂತ್ಕೊಳ್ಳಿ, ಸಂತಾಪ ಆಗುವಲ್ಲಿ ಕೂಡ ಸ್ವಲ್ಪ ಸಹಕರಿಸಲು ಕೂಡ